ಕಟಪಾಡಿ ಶಿರ್ವ ರಾಜ್ಯ ಹೆದ್ದಾರಿ ರಸ್ತೆ ಸಂಪೂರ್ಣ ಹಾನಿ ಉಂಟಾಗಿದ್ದು ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗುವುದು ಗಮನಕ್ಕೆ ಬಂದಿದೆ. ಈಗಾಗಲೇ ಟೆಂಡರ್ ಹಂತದಲ್ಲಿರುವುದರಿಂದ ಕೆಲವೇ ದಿನಗಳಲ್ಲಿ ರಸ್ತೆ ಸಂಪೂರ್ಣ ದುರಸ್ತಿಯಾಗಲಿದೆ. ಈ ಭಾಗದ ಜನರಿಗೆ ತೊಂದರೆ ಉಂಟಾಗುತ್ತಿದ್ದು ಇದಕ್ಕೆ ವಿಷಾದ ವ್ಯಕ್ತಪಡಿಸುತ್ತೇನೆಂದು ಕಾಪು ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಹೇಳಿದ್ದಾರೆ. ಮಾಧ್ಯಮದ ಜೊತೆ ಮಾತನಾಡಿದವರು, ಸರ್ಕಾರ ಸಂಪೂರ್ಣ ದಿವಾಳಿಯಾಗಿದ್ದು ಯಾವುದೇ ಅನುದಾನ ಬರುತ್ತಿಲ್ಲ. ಕ್ಷೇತ್ರದಲ್ಲಿ ಕೆಲಸ ಮಾಡಲು ತೊಂದರೆ ಆಗುತ್ತಿದೆ. ಸಮರ್ಪಕ ಅನುದಾನ ಬಂದರೆ ಎಲ್ಲವೂ ಸರಿಯಾಗುತ್ತದೆ. ಆದರೆ ನನ್ನ ಶಾಸಕ ನಿಧಿಯನ್ನು ಈ ರಸ್ತೆಗೆ ಮೀಸಲಿಟ್ಟು ಈ ರಸ್ತೆಯನ್ನು ಸರಿಪಡಿಸುತ್ತೇನೆ. ಸ್ವಲ್ಪ ದಿನ ಈ ಭಾಗದ ಜನರು ಸಹಕರಿಸಬೇಕು ಎಂದು ಅವರು ವಿನಂತಿಸಿದ್ದಾರೆ. ಶಿರ್ವ ರಸ್ತೆಯ ಬಗ್ಗೆ ಒಂದಷ್ಟು ಚರ್ಚೆ ನಡೀತಾ ಇದೆ. ನನಗೂ ಜನರ ನೋವು ಅರ್ಥ ಆಗ್ತದೆ. ರಸ್ತೆ ತುಂಬ ಹಾಳಾಗಿದೆ. 4 ಸರದಲ್ಲಿ ಅದನ್ನು ರಿಪೇರಿ ಮಾಡುವಂಥ ಕೆಲಸ ಆಗಿದೆ. ಮಳೆ ಬರ್ತದೆ ಮತ್ತೆ ಹೋಗ್ತದೆ. ಹಾಗಾಗಿ ನನ್ನ ಶಾಸಕನಾಗಿ ನನಗಿರ್ತಕ್ಕಂಥ ಎಲ್ಲ ನಿಧಿಯನ್ನು, ಇಡೀ ಕಾಪುಷದ ನಿಧಿಯನ್ನು ಆ ಒಂದು ರಸ್ತೆಗೆ ನಾನು ಇಟ್ಟಿದ್ದೀನಿ. ಅದು ಸರ್ಕಾರದಿಂದ ಪೂರ್ವಾನುಮತಿಯನ್ನು ಕೂಡ ಪಡೆದಿದೆ. ಆದರೆ ಟೆಂಡರ್ ಪ್ರೊಸೆಸ್ಸಲ್ಲಿದೆ ಒಂದು. ಹಾಗಾಗಿ ಆ ಟೆಂಡರ್ ಆದ ತಕ್ಷಣ ಕೆಲಸ ಪ್ರಾರಂಭ ಆಗ್ತದೆ. ಹಾಗಾಗಿ ಒಂದು ಸ್ವಲ್ಪ ದಿನ, ಬಹುಶಃ ಇನ್ನೊಂದು 15-20 ದಿವಸದಲ್ಲಿ ಆ ಕಾರ್ಯ ಪ್ರಾರಂಭ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಹೇಳಿಕೆ ಇದು ಮಾಡ್ತೀನಿ. ಅದರ ನಡುವೆ ಆದಂಥ ಎಲ್ಲ ತೊಂದರೆಗಳಿಗೆ ನಾನು ವಿಷಾದವನ್ನು ಇದು ಮಾಡ್ತೇನೆ. ಮತ್ತೆ ಹೇಳ್ತೀನಿ, ಸರ್ಕಾರದಿಂದ ಯಾವುದೇ ಅನುದಾನ ಬರ್ತಾ ಇಲ್ಲ. ಸರ್ಕಾರ ದಿವಾಳಿಯಾಗಿದೆ. ಆ ನಿಟ್ಟಿನಲ್ಲಿ ಇಲ್ಲಿ ಏನಾದರೂ ತಪ್ಪು ತಿಳುವಳಿಕೆ ಇದ್ದರೆ ಅದನ್ನು ತಪ್ಪು ತಿಳ್ಕೊಳ್ಬಾರ್ದು ಅಂತಕ್ಕಂಥ ವಿನಂತಿಯನ್ನು ಈ ಮೂಲಕ ಮಾಡ್ತೇನೆ. ನನಗೆ ಬಂದಿರತಕ್ಕಂಥ ಅಷ್ಟು 8 ಕೋಟಿ ಅನುದಾನವನ್ನು ಕೂಡ ಅದೇ ರಸ್ತೆಗೆ ಇಟ್ಟಿದ್ದೀನಿ. ಯಾಕಂದರೆ ಭಾಳ ಮುಖ್ಯವಾದ ರಸ್ತೆ, ಸಾವಿರಾರು ಜನ ಓಡಾಡ್ತಾರೆ, ಆಮೇಲೆ ಸಾವಿರಾರು ವಾಹನ ಓಡಾಡ್ತದೆ. ಆ ನಿಟ್ಟಿನಲ್ಲಿ ಒಳ್ಳೆಯ ಗುಣಮಟ್ಟದ ರಸ್ತೆಯನ್ನೇ ಮಾಡಲಿಕ್ಕೆ ಹೊರಟಿದ್ದೀವಿ.